ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರ ದೇವಿ ಮಹಾತ್ಮೆ ಯಕ್ಷಗಾನವು ಮಂಗಳೂರಿನ ಕೋಡ್ಯಾಲ್ಬೈಲ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಮಂಗಳೂರಿನ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರ ರಸ್ತೆಯ ಕೊಡಿಯಾಲ್ಬೈಲ್ ಬಳಿ ಅಟಲ್ ಸೇವಾ ಕೇಂದ್ರದ ಮುಂಭಾಗ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಮಂಡಳಿಯವರ ದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾ ಪ್ರಸಂಗವನ್ನ ಆಡಿ ತೋರಿಸಲಾಯಿತು. ದೇವಿ ಮಹಾತ್ಮೆ ಯಕ್ಷಗಾನ ಪ್ರಾರಂಭಕ್ಕೆ ಮೊದಲು ಚೌಕಿ ಪೂಜೆ ನಡೆಯಿತು. ಇನ್ನು ಬಿಜೆಪಿ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ, ಯಕ್ಷಗಾನವು ಭಕ್ತಿ ಮತ್ತು ಮನೋರಂಜನೆಯ ನೆಲೆಯಲ್ಲಿ ಇರುವ ಕಲೆಯಾಗಿದೆ. ಆದರೆ ದೇವಿ ಮಹಾತ್ಮೆ ಪ್ರಸಂಗ ಭಕ್ತಿ ನೆಲೆ ಹಾಗೂ ಹರಕೆ ರೂಪದಲ್ಲಿ ಆಡಿಸಲಾಯಿತು ಎಂದು ಹೇಳಿದರು. ಶ್ರೀ ಕಟೀಲು ದೇವಿ ಮಹಾತ್ಮೆ ನಮ್ಮ ಕಚೇರಿಯ ಮುಂಭಾಗದಲ್ಲಿ ಈ PVS ಕಲಾಕುಂಜದ ಬಳಿ ಇರುವ ಭಗವತಿ ಕ್ಷೇತ್ರದ ಬಳಿಯ ಈ ಒಂದು ಸ್ಥಳದಲ್ಲಿ ಬಹಳ ಯಶಸ್ವಿಯಾಗಿ ನಡೀತಿದೆ. ಭಾಳ ಸಂತೋಷವಾಗ್ತಿದೆ. ಏನು ನಮ್ಮ ಹರಕೆಯ ಏನು ಕಟೀಲು ತಾಯಿಯ ಒಂದು ಆಟವನ್ನು ಯಕ್ಷಗಾನವನ್ನು ಆಡಿಸಬೇಕು ಅಂತ ಹೇಳುವ ದೃಷ್ಟಿಕೋನ ಇಟ್ಟುಕೊಂಡು ಮನಸ್ಸಿನಲ್ಲಿ ಆ ದೇವಿ ಹತ್ರ ಸಂಕಲ್ಪ ಮಾಡಿಕೊಂಡಾಗ ಆ ದೇವಿ ಅದಕ್ಕೆ ಪ್ರಸಾದ ರೂಪವಾಗಿ ಈ ಒಂದು ಯಕ್ಷಗಾನದ ಆಟವನ್ನು ಆ ಒಂದು ಕಲ್ಪಿಸಿಕೊಡುವ ದೃಷ್ಟಿಯಲ್ಲಿ ನಮಗೆ ಬಹಳಷ್ಟು ಮನಸ್ಸಿಗೆ ಸಂತೋಷ. ವಿದ್ಯುತ್ ದೀಪ ಅಲಂಕೃತ ಹಾಗೂ ಹೂವಿನ ಭವ್ಯರಂಗ ಮಂಟಪದಲ್ಲಿ ನಡೆದ ಯಕ್ಷಗಾನದಲ್ಲಿ ಬಿಜೆಪಿ ನಾಯಕರು ಸೇರಿದಂತೆ ಸಾರ್ವಜನಿಕರು ಈ ಪುಣ್ಯ ಸೇವೆಯಲ್ಲಿ ಭಾಗವಹಿಸಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.